ಉಪ್ಪುಂದ ಗ್ರಾಮದ ಕಾಸನಾಡಿ ಎಂಬಲ್ಲಿ ಶ್ರೀ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಶ್ರೀ ವರಲಕ್ಷ್ಮಿ ನೂತನ ಮನೆಯ ಹಸ್ತಾಂತರ ಸಮಾರಂಭ ನಡೆಯಿತು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಗೋವಿಂದ ಬಾಬು ಪೂಜಾರಿ ಅವರ ಪೋಷಕರಾದ ಮಂಜಮ್ಮ ಬಾಬು ಪೂಜಾರಿ ದಂಪತಿಗಳು ನೂತನ ಗೃಹವನ್ನು ಉದ್ಘಾಟಿಸಿದರು. ಮ್ಯಾನೇಜಿಂಗ್ ಟ್ರಸ್ಟಿ ಗೋವಿಂದ ಬಾಬು ಪೂಜಾರಿ ಹಾಗೂ ಮಾಲತಿ ಗೋವಿಂದ ಪೂಜಾರಿ ಅವರು ನೂತನ ಮನೆಯನ್ನ ಯಜಮಾನರಾದ ವಿಜಯ ರಮೇಶ್ ಪೂಜಾರಿ ಅವರಿಗೆ ಬೀಗದ ಕೀಲಿಯನ್ನ ನೀಡಿ ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಅವರು, ಟ್ರಸ್ಟ್ ಮೂಲಕ ನಿರ್ಮಿಸಲಾಗಿರುವ ಎರಡನೇ ಮನೆ ಇದಾಗಿದ್ದು, ಇನ್ನು 2 ಮನೆಗಳು ನಿರ್ಮಾಣದ ಹಂತದಲ್ಲಿವೆ. ಆರೋಗ್ಯ ಸೇವೆ ಅಗತ್ಯವುಳ್ಳವರಿಗೆ ನೆರವು, ಫುಡ್ ಕಿಟ್ ವಿತರಣೆ ಸೇರಿದಂತೆ 10 ಸಾಮಾಜಿಕ ಕಾರ್ಯಗಳನ್ನು ಟ್ರಸ್ಟ್ ಮೂಲಕ ಮಾಡಲಾಗುತ್ತಿದೆ ಎಂದು ಹೇಳಿದರು. ವಿಜಯ ರಮೇಶ್ ಪೂಜಾರಿ ಅವರು ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ಗೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಜಯರಾಮ್ ಶೆಟ್ರು ಮತ್ತು ದಿವಾಕರ್ ಶೆಟ್ರು, ಪ್ರಭಾಕರ್ ಶೆಟ್ರು ನನ್ನಲ್ಲಿ ಮನವಿ ಮಾಡಿಕೊಂಡಾಗ ನಾನು ಸ್ಪಾಟಿಗೆ ಬಂದು ನೋಡಿದ್ದೇನೆ. ಈ ಮನೆ ಅರ್ಧದಲ್ಲಿ ಇದಾಗಿತ್ತು, ಪೂರ ಮಾಡಿಕೊಡ್ಬೇಕಂತ ಅವರು ನನ್ನಲ್ಲಿ ಮನವಿ ಮಾಡಿಕೊಂಡಾಗ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಅವರು ಇರುವಂಥ ಕಷ್ಟವನ್ನು ನೋಡಿ ನಾನು 100% ಮನೆಯನ್ನು ಫುಲ್ ಪ್ಲೇಸ್ ನೀವು ಎಣಿಸೋದ್ರಕ್ಕಿಂತ ಒಳ್ಳೆ ಮಾಡಿಕೊಡ್ತೇನೆ ಅಂತ ಅವರಿಗೆ ಹೇಳಿ ಇವತ್ತು ಮನೆ ಮಾಡಿಕೊಟ್ಟಿದ್ದೇನೆ. ಅದಲ್ಲದೆ ಇನ್ನೂ 2 ಮನೆ ಬರ್ತಾ ಇದೆ. ಒಂದು ಕೊಡೇರಿಯಲ್ಲಿ ನಾಗಮ್ಮ ಕಾರ್ವಿ ಅಂತ, ಮತ್ತೊಂದು ಗುಂಗೋಳಿಯಲ್ಲಿ SC/ST ಅವರಿಗೆ ಒಂದು ಮನೆ ಮಾಡಿಕೊಡ್ತಾ ಇದ್ದೇನೆ. ಅದು ಸಹ ಈಗ ನೆಕ್ಸ್ಟ್ ಮಂತಲ್ಲಿ ಒಂದು ಓಪನಿಂಗ್ ಇದೆ. ಇನ್ನೊಂದು ಆಗಸ್ಟ್ 15ಕ್ಕೆ ಒಂದು ಗುಂಗೋಳಿದು ಇದು ಆಗಸ್ಟ್ 15ಕ್ಕೆ ಓಪನಿಂಗ್ ಇದೆ. ಮತ್ತು ಕೊಡೇರಿದು ಬರೋ ತಿಂಗಳು 16ನೇ ತಾರೀಕಿಗೆ ಓಪನ್ ಮಾಡ್ತಾ ಇದ್ದೇನೆ. ಅದಲ್ಲದೆ ಈಗ ನಮ್ಮ ಬೈಂದೂರು ಭಾಗದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು 4,000ರಿಂದ 5,000 ಮನೆಗೆ ಫುಡ್ ಕಿಟ್ ಅನ್ನು ಕೊಟ್ಟಿರುತ್ತೇನೆ. ಮತ್ತು ನಮ್ಮ ಕೊಡವರಿ ತಾರಪತಿ ಏರಿಯಾದಲ್ಲೂ ಒಂದು 470 ಮನೆಗೆ ನೀರು ಸಹ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಶ್ರೀ ವರಲಕ್ಷ್ಮಿ ಸೌಹಾರ್ದ ಕ್ರೆಡಿಟ್ ಕಾರ್ಪೊರೇಟ್ MD ಸುಧಾಕರ್ ಆರ್ ಪೂಜಾರಿ, ಜ್ಯೋತಿಷಿಗಳಾದ ರಘುನಾಥ್ ಜೋಯಿಶಾ, ಶ್ರೀನಿವಾಸ್ ಉಬೇರಿ, NA ಪೂಜಾರಿ, ಜಯರಾಮ್ ಶೆಟ್ಟಿ ಬಿಜೂರು, ಗುರಾಜ್ ಪಂಚ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.